ಆರಾಧನೆ ಉಪಾಸನೆ ಜೊತೆಯಾಗಿರುವ ಬ್ರಹ್ಮಕಲಶೋತ್ಸವ ಉತ್ಸವ ನಡೆಯುವುದು ತೀರಾ ಕಡಿಮೆ. ಆದರೆ ಈ ಬಾರಿ ಕಟೀಲ್ನಲ್ಲಿ ಎಲ್ಲಾ ವರ್ಗ ಜಾತಿ ಬಾಂಧವರು ಒಗ್ಗಟ್ಟಾಗಿ ಬ್ರಹ್ಮಕಲಶೋತ್ಸವ ನಡೆಸುವ ಮುಖೇನ ಆರಾಧನೆ ಮತ್ತು ಉಪಾಸನೆಯ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ ಎಂದು ಕಟೀಲು ಕ್ಷೇತ್ರದ ಪ್ರಮುಖರಾದ ಕಮಲಾದೇವಿ ಅಸರಣ್ಣ ಅಭಿಪ್ರಾಯಪಟ್ಟರು. ಅವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜನವರಿ 22ರಿಂದ ಫೆಬ್ರವರಿ 3ರ ಪರ್ಯಂತ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಹೊರೆಕಾಣಿಕೆ ಸಮಿತಿ ಉಳ್ಳಾಲ ಕ್ಷೇತ್ರ ಕೊಲ್ಲಿಯ ಸೌಭಾಗ್ಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾದ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ದೇವರ ನಾಮಪಣೊಂದು ಅವನ್ನು ಆವೃತ್ತಿ ಮಾಡ್ಕೊಳಕ್ಕೆ ಉಪಾಸನೆ ಮಾತ ಕಡೆಟ್ಲ ಮಾತ ಬ್ರಹ್ಮಕಲಶಡ್ಲ ಆರಾಧನೆ ನಡಪುಂಡು ಉಪಾಸನೆ ನಡಪುಂಡು ಅವು ಒಂಜಿ ವರ್ಗವು ಮಾತ್ರ ನಡಪುಂಡು ಅಂಡ್ ಇಡೀ ಮಾತ ವರ್ಗಲಾಕೊಳ್ಳ ಮಾತೆಲ್ಲ ಸೇರಿದು ನಡಪಿನ ಒಂಜಿ ಉಪಾಸನೆ ಆವಡು ಪಣಿಪಿನ ಸಂಕಲ್ಪ ಏಪಲಿತ್ತಂಡಲ ಅವನಿಗೆ ಕೂಡ್ದು ಬರೋಡು ಮಾತೆಲ್ಲ ಮಾ ಸಮಯಡ್ಲ ಈ ಸತಿ ಕಟೀಲ್ದ ಬ್ರಹ್ಮಕಲಶೋಡು ಪ್ರತಿ ಒಂಜಿ ವರ್ಗದಾಕೊಳ್ಳ ಜಾತಿದಾಕೊಳ್ಳ ಪ್ರತಿವರಿಲ್ಲ ಒಂಜಿ ದೇವರನ್ನ ಆರಾಧನೆ ದೊಡ್ಡಗೆ ಉಪಾಸನೆ ಮಲ್ಪೊಡು ಪಣಪಿನ ಒಂಜಿ ಮಲ್ಲ ಧ್ಯೇಯಡುಪಿದಾಡ್ದ ಆಯ್ತು ಅವರ ಉಪಾಸನಾಯುಕ್ತ ಬ್ರಹ್ಮಕಲಶ ಕೊಂಡ ಕಟೀಲ್ ದೇವರನ ಬ್ರಹ್ಮಕಲಶ ಅಂದ್ಕೊಂಡದು ನಮ್ಮ ಹೆಮ್ಮೆಡು ಪನ್ನೋಡು ಅಂಚಿನ ಒಂಜಿ ಸಂಕಲ್ಪ ಎಂಕ್ಲೆಡ ಆತಡು ಸಂಕಲ್ಪಂ ಕರ್ಮ ಮಾನಸಂ ನಮ್ಮ ಮನಸ್ಸು ಸಂಕಲ್ಪ ಮಲ್ಪುವ. ಈ ಸಂದರ್ಭ ಕಟೀಲು ಕ್ಷೇತ್ರದ ಹರಿನಾರಾಯಣ ಅಸರಣ್ಣ, ಸದಾನಂದ ಅಸರಣ್ಣ, ಮಂಗಳೂರು ಸಮಿತಿಯ ಪ್ರಮುಖರಾದ ಗಣೇಶ್ ಭಟ್ ಶರಪು, ಕೋಟಿ ಜಪಯಜ್ಞದ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಶೆಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಟೀಲ್ಗೆ ಬದಬಹುದು ಕಟೀಲ್ ದಪ್ಪನ ತೀರ್ಥ ಬರೆದು ಬೊಕ್ಕಾಯನ್ನ ಬಡಿದು ಯೋಗಲೆಂತೀರ ಬೊಪ್ಪನ ಜಾಗೆ ಅಂಚಾದ್ರೆ ನಂಗೆ ಈ ಯೋಗ ತಿಗದನ್ನ ಬಂದ ನಂಕಲ ಮಲ್ಲ ಒಂಜಿ ಆ ಕಟೀಲ್ ದಪ್ಪನ ಒಂಜಿ ಶಕ್ತಿಯಿಂದ ಬಂದದ್ದು ಬಕ್ಕೊಂಜಿ ಸತೀಶ್ ಕುಂಬಲ ಬಂಡೇರು ಪೊಂಜನಾಕಲು ಮಲ್ಲ ಬೇಲೆ ಕೊಡ್ತಾನೆ ಒಂದು ದಯಪಂಡ ಈ 14 ಗ್ರಾಮದ ಆಮಂತ್ರಣ ಪತ್ರಿಕೆ ಇಲ್ಲಿ ಮುಟ್ಟೋಡು ಉಂಡ ಅವು ಅಪ್ಪೆಲ್ಲ ಕಾರ್ಬಾರ್ದು ದಯಪಂಡ ಅವು ಐಕೆ ರೆಡ್ ಘಟಾನುಘಟಿ ನಕಲು ನಮ್ಮ ವೇದಿಕೆ ಉಳ್ಳೇರು ಅಕ್ಕಲು ನಿಗ್ಲೇನು ಪತ್ತೊಂದು ನಿಗ್ಲೆ ಬೋಡೈನ ಅವ ಗ್ರಾಮೋಡು ಮತ್ತು ಅಂದು ಮಲ್ತೊಂದುಳ್ಳೇರು ಅಂಚನೆ ಹೊರೆಗಾರಿಕೆಗೆ ಹೆಂಗೆ ಬಿರಿಸಾಯದೆ ನಮ್ಮ ಸುರೇಶ್ ಭಟ್ನಗರ ಅರೆಡ್ದಲ್ಲ ಪನ್ನೊಂದು ಇಚ್ಚ ಆರು ಪಂಡ ಎನರ್ದ ಇಚ್ಚ ಪಂಡ ಎನ್ನದ ಪ್ರಯಾಲ ಆತಿಜರಿಗೆ ಅಂಚಾದ ಎಡ್ಡ ಕಾರ್ಬಾರ್ ಮಲ್ಪೇರು ಅಂಚಾದ ಹೆಂಗೆ ಬೆರಿಸಾಯ ಉಳ್ಳೇರು ನಾನೊಂಜಿ ಕೋಟಿ ಜಪಯಜ್ಞ ಎಲ್ಲಿ ಅಂತಾರಣ್ಣಿ ಸುಜಿತ್ ಮಾಡುವರು ಪಂಡ